ಕಾಸರಗೋಡು ಜಿಲ್ಲೆಯಲ್ಲಿ ಸಂಕಷ್ಟವನ್ನ ಅನುಭವಿಸುತ್ತಿರುವ ಬಡ ಕುಟುಂಬಗಳಲ್ಲಿರುವ ರೋಗಿಗಳಿಗೆ ಸಹಾಯವನ್ನ ಒದಗಿಸಲು ಮತ್ತು ರೋಗಿಗಳಿಗೆ ಆರೋಗ್ಯಕರವಾದಂತಹ ಮಾರ್ಗದರ್ಶನವನ್ನ ನೀಡಿ ಉತ್ತಮವಾದ ವೈದ್ಯರನ್ನ ಹಾಗೂ ಔಷಧಿಗಳನ್ನ ನೀಡುವ ಉದ್ದೇಶದಿಂದ ಉಪ್ಪಳ ಕ್ಯಾನ್ಸರ್ ಫೌಂಡೇಶನ್ ಆರಂಭಿಸುತ್ತಿರುವುದಾಗಿ ಫೌಂಡೇಶನ್ನ ಪದಾಧಿಕಾರಿಯಾದ ತಂಬಾನ್ ನಾಯರ್ ತಿಳಿಸಿದರು। ಇತ್ತೀಚೆಗೆ ನಿಧನರಾದ ಮಂಜೇಶ್ವರ ಶಾಸಕ ಪಿಬಿ ಅಬ್ದುಲ್ ರಜಾಕ್ ಸ್ಮರಣಾರ್ಥ ಆರಂಭಿಸಲಾಗುತ್ತಿರುವ ಈ ಕೇಂದ್ರ ಭಾನುವಾರದಂದು ಮಧ್ಯಾಹ್ನ 2 ಗಂಟೆಗೆ ಕಾಸರಗೋಡು ಶಾಸಕ ಎನ್ಎ ನೆಲ್ಲಿಕುನ್ನು ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ। ಫೌಂಡೇಶನ್ ಅಧ್ಯಕ್ಷ ಹಿಂದೂಸ್ತಾನ್ ಮೋನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ। ಕಾರ್ಯಕ್ರಮದಲ್ಲಿ ಮಂಗಳೂರು ಕ್ಯಾನ್ಸರ್ ರೋಗದ ಖ್ಯಾತ ತಜ್ಞ ಡಾಕ್ಟರ್ ಕೃಷ್ಣ ಪ್ರಸಾದ್, ಮಲಬಾರ್ ಕ್ಯಾನ್ಸರ್ ಒಕಾಲಜಿ ವಿಭಾಗದ ಖ್ಯಾತ ತಜ್ಞ ಚಂದ್ರನ್ ಕೆ ನಾಯರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ। അതോടൊപ്പം തന്നെ പ്രമുഖ ക്യാൻസർ രോഗ സർജന്മാരായ മലബാർ ക്യാൻസർ സെന്ററിലെ ഡോക്ടർ ചന്ദ്രൻ കെ നായർ, അതുകൂടാതെ തന്നെ മംഗലാപുരത്തെ പ്രമുഖ ക്യാൻസർ രോഗ സർജൻ ഡോക്ടർ കൃഷ്ണപ്രസാദ് എന്നിവർ മുഖ്യ അതിഥികളായിരിക്കും। വിവിധ തരത്തിലുള്ള രാഷ്ട്രീയ, സാമൂഹിക, സാംസ്കാരിക രംഗങ്ങളിലെ വ്യക്തികൾ ഞങ്ങളോടൊപ്പം സഹകരിച്ചിട്ടുണ്ട്। അവരും വേദിയിൽ സന്നിഹിതരായി വേണ്ടുന്ന രീതിയിലുള്ള മാർഗനിർദ്ദേശങ്ങൾ നൽകാമെന്ന് ഏറ്റിട്ടുണ്ട്। അപ്പോൾ ഈ നാട്ടിലുള്ള അല്ലവരായ ആൾക്കാരെയും ഞങ്ങൾ അതിലേക്ക് ആർദ്രമായി കൊണ്ട് ഞങ്ങൾ അർത്ഥമാക്കുന്നത്। അതോടൊപ്പം തന്നെ നമ്മുടെ നാട്ടിൽ അവരുടെ അറിവുകൾ കൊണ്ട് പലപ്പോഴും പല സമയങ്ങളിലും വേണ്ട രീതിയിലുള്ള ചികിത്സ കിട്ടാതെ പോകുന്നുണ്ട്। അതിനെയുള്ള അവരെ തന്നതായതുകൊണ്ട് ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ನ ಅಧ್ಯಕ್ಷ ಹಿಂದೂಸ್ತಾನ್ ಮೋನು ಹಾಜಿ, ಕಾರ್ಯದರ್ಶಿ ಸಾದಿರ್ ಕೈಕಂಬ, ರೈಶಾ ದುಪ್ಪಳ, ಮಹಮೂದ್ ಕೈಕಂಬ, ಮಜಿದ್ ಪಚ್ಚಂಬಳ ಉಪಸ್ಥಿತರಿದ್ದರು।